ನಮಸ್ಕಾರ ವೀಕ್ಷಕರೇ, ಜನಸ್ಪಂದನ ನಿಮ್ಮ ಜೊತೆಗಿನ ಸ್ಪಂದನ. ಒಬ್ಬ ಅಧಿಕಾರಿಯವರ ಜೊತೆಗೆ ನೀವು ಒಂದಷ್ಟು ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂಥ ಈ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಈ ದಿನ ಈಗಾಗಲೇ ನಾವು ನಿಮಗೆ ತಿಳಿಸಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎ ವಿ ಇಬ್ರಾಹಿಂ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಜೊತೆಗೆ ನೀವು ಮಾತನಾಡಬಹುದು, ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅದು ಇದು ಸಮಸ್ಯೆಗಳ ಸಂಬಂಧಪಟ್ಟ ಹಾಗೆ ನೀವು ನಿಮ್ಮ ಕರೆಗಳನ್ನು ಮಾಡಬಹುದಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ನೇರ ಪ್ರಸಾರದಲ್ಲಿ ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎ ಬಿ ಇಬ್ರಾಹಿಂ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ನಮ್ಮವರೇ ಜಿಲ್ಲಾಧಿಕಾರಿಗಳು ಬಹಳ ಸಮಯಗಳ ನಂತರ ಈ ಒಂದು ಪ್ರದೇಶವನ್ನು ಗೊತ್ತಿದ್ದ ಒಬ್ಬ ವ್ಯಕ್ತಿ ನಮ್ಮ ಜಿಲ್ಲಾಧಿಕಾರಿ ಅವರಾಗಿ ಬಂದಿದ್ದಾರೆ ಅಂತ ಅನ್ನುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಈ ಹಿಂದೆ ನೀವು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಮಿಷನರ್ ಆಗಿ ಕೂಡ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ ಅಂತ ಅನ್ನುವಂಥದ್ದು. ಏನು ವಿಶಿಷ್ಟವಾಗಿ ನೀವು ಗಮನಿಸಿದ್ದೀರಿ? ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದವರು, ಈ ಒಂದು ಕರಾವಳಿ ಭಾಗದಲ್ಲಿ ನೀವು ಬಹಳ ವಿಶೇಷವಾಗಿ ಗಮನಿಸಿರುವಂಥದ್ದು ಏನು ಅಂತ? ಕರಾವಳಿ ಜಿಲ್ಲೆಯಲ್ಲಿ ಸುಮಾರು 2000 ವರ್ಷಗಳ ಹಿನ್ನೆಲೆ ಇರುವಂಥ ಒಂದು ಪ್ರದೇಶ, ನಿರಂತರವಾಗಿ ಅಭಿವೃದ್ಧಿಯತ್ತ ಮುನ್ನುಗ್ಗುತ್ತಿರುವಂಥ ಒಂದು ಪ್ರದೇಶ. ಎಲ್ಲ ಫೆಸಿಲಿಟೀಸ್ ಇದೆ, ಎಲ್ಲೋ ಟೇಕ್ ಆಫ್ ಆಗ್ತಾ ಇಲ್ಲ. ಯಾಕೆಂತ ಹೇಳಿದರೆ ಒಂದು ನಾಲೆಜಬಲ್ ವರ್ಕರ್ ಇದ್ದಾರೆ, 10% ಲಿಟ್ರಸಿ ಇರುವಂಥ ಒಂದು ಜಿಲ್ಲೆ, ಉತ್ತಮವಾಗಿ ಆರೋಗ್ಯ ಮತ್ತು ವಿವಿಧ ಮಾನದಂಡಗಳಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ಉತ್ತಮವಾಗಿರುವಂಥ ಯಾವುದೇ ಜಗತ್ತಿನ ಯಾವುದೇ ಪಾಶ್ಚಿಮಾತ್ಯ ದೇಶದೊಂದಿಗೆ ಹೋಲಿಸುವಂತಹ ಒಂದು ಸ್ಕಿಲ್ಡ್ ಲೇಬರ್ ಇರುವಂಥ ಒಂದು ಪ್ರದೇಶ. 4 ನ್ಯಾಷನಲೈಸ್ಡ್ ಬ್ಯಾಂಕ್ ಇರುವಂಥ ಒಂದು ಜಿಲ್ಲೆ, ಜೊತೆಯಲ್ಲಿ ಇನ್ನೊಂದು ಕರ್ನಾಟಕ ಬ್ಯಾಂಕ್ ಕೂಡ, 5 ಪ್ರಮುಖ ಬ್ಯಾಂಕ್ಗಳನ್ನು ದೇಶಕ್ಕೆ ನೀಡಿರುವಂಥ ಜಿಲ್ಲೆ. ಆ್ಯಂಡ್ ಎಲ್ಲ ರೀತಿಯಿರುವಂಥ ಒಂದು ಕಡೆಯಲ್ಲಿ ರೈಲ್ ರೋಡ್ ನೆಟ್ವರ್ಕ್, ಏರ್ ನೆಟ್ವರ್ಕ್ ಮತ್ತು ಸಿ ಪೋರ್ಟ್, 4 ನೆಟ್ವರ್ಕ್ ಅಂತ ಒಂದು ಜಿಲ್ಲೆ. ಮತ್ತಷ್ಟು ಅಭಿವೃದ್ಧಿ ಹೊಂದಬೇಕಾಗಿತ್ತು. ಎಲ್ಲೋ ಒಂದು ಕಡೆಯಲ್ಲಿ ನಾವು ಬೇರೆ ಬೇರೆ ಕಾರಣದಿಂದಾಗಿ ಆ ಒಂದು ಆರ್ ವಿ ಮಿಸ್ಸಿಂಗ್ ದ ಬಸ್ ಅಂತ ಹೇಳುವಂಥ ಒಂದು ಭಾವನೆ ನನಗೆ ಅನಿಸ್ತಾ ಇದೆ. ಹಲವಾರು ಪ್ರದೇಶ ತುಂಬ ಅಭಿವೃದ್ಧಿ ಹೊಂದಿದೆ. ನಮ್ಮ ಯುವ ಜನತೆ ಒಂದೋ ಬೆಂಗಳೂರಿಗೋ ಬೊಂಬೆಗೋ ಮಿಡ್ಲ್ ಈಸ್ಟಿಗೋ ಹೋಗಬೇಕಾಗುತ್ತೆ ಉದ್ಯೋಗವನ್ನು ಅರಸ್ಕೊಂಡು, ಇಲ್ಲ ಇಲ್ಲಿ ಸ್ಥಳೀಯವಾಗಿ ಬೇರೆ ಬೇರೆ ರೀತಿಯಲ್ಲಿ ಚಟುವಟಿಕೆಯಲ್ಲಿ ಹೊಡ್ಕೊಂಡು ಊರಿಗೆ ನಾಡಿಗೆ ಒಳ್ಳೆಯ ಹೆಸರು ಬದಲಾಗಿ ಏನೋ ಒಂದು ಟ್ರಬಲ್ಸಮ್ ಜಿಲ್ಲೆ ಅಂತಿರುವಂಥ ಒಂದು ಭಾವನೆ ಬರ್ತಾ ಇದೆ. ಪ್ರತಿದಿನ ನೆಗೆಟಿವ್ ನ್ಯೂಸು ನಮ್ಮ ದೇಶದ, ರಾಜ್ಯದ ಮತ್ತು ಚಾನೆಲ್ ಮತ್ತು ಪತ್ರಿಕೆಗಳಲ್ಲಿ ಬರುವಂಥ ಒಂದು ಜಿಲ್ಲೆಯಾಗಿ ಒಂದು ಟ್ರಬಲ್ಸಮ್ ಜಿಲ್ಲೆ. ನಾವು ಈಗ ಉದಾಹರಣೆಗೆ ನಮ್ಮ ಡೆಲ್ಲಿ ಪಕ್ಕದಲ್ಲಿರುವಂಥ ಉತ್ತರ ಪ್ರದೇಶ ಗಜಿಯಾಬಾದ್ ಇರುತ್ತೆ, ಮೀರತ್ ಇರುತ್ತೆ, ಆಜಮ್ಗಢ್ ಇರುತ್ತೆ. ಅಂಥ ಒಂದು ರೀತಿಯಲ್ಲಿ ನಮ್ಮ ಜಿಲ್ಲೆಗೂ, ಯಾಕೆಂದರೆ ಪ್ರತಿಯೊಂದು ದಿನ ಏನಾದರೂ ಒಂದು ಅಲ್ಲಿ ಕೋಮುಗಲಭೆ, ಇಲ್ಲಿ ಒಂದು ನೈತಿಕ ಪೊಲೀಸ್ಗಿರಿ, ಇಲ್ಲಿ ಒಂದು ಗೋಸಾಗಾಟ ಹಿಡಿತ, ಇನ್ನೊಂದು ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿರುವಂಥ ಪಬ್ ಅಟ್ಯಾಕು, ಹೋಮ್ ಸ್ಟೇ ಅಟ್ಯಾಕ್, ಇಂಥ ನ್ಯೂಸ್ ಕಳೆದ 7-8 ವರ್ಷಗಳಿಂದ ಬರ್ತಾ ಇದೆ. ಇದು ತುಂಬ ಒಂದು ಆಘಾತಕಾರಿ ಅಂಶ. ಯಾಕೆಂದರೆ ನಾವು ಸರ್ ಈಗ ಇವೆಲ್ಲವನ್ನು ಮೀರಿ ನಿಲ್ಲುವಂಥ ಒಂದು ಸಾಮರ್ಥ್ಯ ಕೂಡ ಈ ಒಂದು ಕರಾವಳಿ ಭಾಗಕ್ಕೆ ಇದೆ ಅಂತ ಖಂಡಿತವಾಗಿಯೂ. ಒಂದು ಕರೆ ಇದೆ, ನಾನು ಆ ಕರೆಯನ್ನು ತೆಗೆದುಕೊಂಡು ಜಸ್ಟ್ ಬಿಫೋರ್ ಒನ್ ಇಶ್ಯೂ ಐ ವಾಂಟ್ ಟು ಟೆಲ್. ವಿತ್ ಆಲ್ ಟ್ರಂಪ್ಸ್ ಆರ್ ವಿ ಲೂಸಿಂಗ್ ದ ಗೇಮ್ ಅಂತೇಳಿ ನಾವು ಟ್ರಂಪ್ ಎಲ್ಲ ಇಟ್ಕೊಂಡು ಗೆಲ್ಬೇಕಾದಂಥ ಒಂದು ಗೇಮನ್ನು ನಾವು ಸೋಲ್ತಾ ಇದ್ದೇವೆ ಅಂತ ಒಂದು ಭಾವನೆ ಬರ್ತಾ ಇದೆ. ನೋಡೋಣ, ಒಂದು ಕರೆ ಇದೆ. ಹಲೋ, ನಮಸ್ಕಾರ, ಮಾತಾಡಿ, ತಮ್ಮ ಅಭಿಪ್ರಾಯ ತಿಳಿಸಿ. ಜಿಲ್ಲಾಧಿಕಾರಿಗಳಿದ್ದಾರೆ, ಮಾತಾಡಿ. ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಿದ್ದೀರಿ ಮೇಡಮ್? ಹಲೋ, ನಾನು ಪೂರ್ಣಿಮಾ ಹೇಳಿ. ಹೇಳಿ ಪೂರ್ಣಿಮಾ ಅವರೇ, ಜಿಲ್ಲಾಧಿಕಾರಿಗಳಿದ್ದಾರೆ, ಮಾತಾಡಿ. ಹಲೋ, ನಾನು ಕಾವೂರಿಂದ ಮಾತಾಡ್ತಿರೋದು. ಸರ್ ನಮಸ್ತೆ. ನಮಸ್ಕಾರ. ನೋಡಿ, ನೀವು ಟಿವಿ ವಾಲ್ಯೂಮ್ ದಯವಿಟ್ಟು ಮ್ಯೂಟ್ ಮಾಡಬೇಕು ಪೂರ್ಣಿಮಾ ಅವರೇ. ನೀವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡದಿದ್ರೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಫೋನಲ್ಲಿ ಮಾತ್ರ ಮಾತಾಡಿ. ಬನ್ನಿ, ಮಾತಾಡಿ. ಜಿಲ್ಲಾಧಿಕಾರಿಗಳು ಮಾತಾಡ್ತಾ ಇದ್ದಾರೆ, ಮಾತಾಡಿ. ಕೇಳ್ತಾ ಇದೆಯಾ? ಮಾತಾಡಿ. ಮಾತು ಸ್ವಲ್ಪ ಲೇಟ್ ಆಗಿ ಕೇಳ್ತಾ ಇದೆ, ಹಾಗೆ. ಎಸ್, ಮಾತಾಡಿ, ಈಗ ಮಾತಾಡಿ. ಏನ್ ಗೊತ್ತುಂಟ ಸರ್, ಇಲ್ಲಿ ನಮ್ಮ ಕಾವೂರ್ ಹತ್ರ ಅದು ಪ್ರೈವೇಟ್ ಪ್ಲೇಸ್, ಅದು ಯಾರ್ದೇಳಿ ನಮ್ಗೆ ಸರಿಯಾಗಿ ವಿಷಯ ಗೊತ್ತಿಲ್ಲ ಜಾಗ. ಅದಂದ್ರೆ ಸ್ವಲ್ಪ ಫುಲ್ ಕಾಡ್ ತರನೇ ಇದೆ.
ಮಕ್ಕಳೆಲ್ಲ ಇದ್ದಾರೆ ಸರ್, ತುಂಬಾ ಹೆಬ್ಬಾವೆಲ್ಲ ಬರ್ತದೆ. ಮತ್ತೆ ಈ ಜಾಗದಲ್ಲಿ ಹುಲಿ ಚಿರತೆ ಬರ್ಲಿಕ್ಕೆ ಸಹ ಸಾಕು, ಹೇಳಿಕ್ಕೂ ಆಗುದಿಲ್ಲ. ಇದು ಕಾವೂರಲ್ಲಿ ಎಲ್ಲಿ ಅಂತ ಹೇಳ್ತಾ ಇದ್ದೀರಿ ಪೂರ್ಣಿಮಾ ಅವರೇ? ಇದು ಸರಕಾರಿ ಗುಡ್ಡ ಹೇಳಿ. ಸರಕಾರಿ ಗುಡ್ಡೆ ಅಂತಾನೆ ಹೆಸರು ಅದಕ್ಕೆ? ಇಲ್ಲಿ ಸರಕಾರಿ ಗುಡ್ಡ ಹೇಳಿ. ಆದ್ರೆ ಆಕ್ಚುಲಿ ಅದು ನಿಯರ್ ಇರೋದು ಬೋಂದೇಲ್ ಚರ್ಚಿಗೆ ಸ್ವಲ್ಪ ಆ ಜಾಗ. ಹಾಗೆ ಸರ್, ಅಲ್ಲಿ ತುಂಬಾ ಪ್ರಾಬ್ಲಮ್ ನಮ್ಗೆ. ಎಷ್ಟು ನಾವು ಇದು ಮಾಡಿದ್ರು ಯಾರು ಕಂಪ್ಲೇಂಟ್ ಇದು ತಕೊಳ್ಳೋದಿಲ್ಲ, ಜಾಗ ಕ್ಯಾರೆ ಮಾಡೋದಿಲ್ಲ ಯಾರು. ಆ PWD ಕ್ವಾರ್ಟರ್ಸ್ ಪಕ್ಕನ ಅಂತ ಕೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು. ಹೌದೌದು ಸರ್, ಅದೇ ವೇನಲ್ಲಿ ಬರುತ್ತೆ. ಸ್ವಲ್ಪ ಈ ಕಡೆ ಚರ್ಚ್ ಅಪೋಸಿಟ್ ರೋಡ್ ಅಲ್ಲಿ ಒಂದು ಮಡ್ ರೋಡ್ ಬರುತ್ತೆ. ನಗರತ್ ನಿವಾಸ ಹೇಳಿ ಒಂದು ನಿವಾಸ ಇದೆ ಅಲ್ಲಿ, ಅದ್ರ ನಿಯರ್ ಜಾಗದಲ್ಲಿ. ಅಂದ್ರೆ ನೀವು ಹೇಳ್ತಾ ಇರೋದು ಅಲ್ಲಿ ಸ್ವಲ್ಪ ನಿರ್ಜನವಾದಂತ ಪ್ರದೇಶ, ಬೇರೆ ಬೇರೆ ಪ್ರಾಣಿಗಳು ಇರ್ತದೆ, ನಡೆದಾಡ್ಕೊಂಡು ಹೋಗೋದು ಕಷ್ಟ ಅಂತ ಅನ್ನುವಂತ ಮಟ್ಟಿಗೆ. ಆಕ್ಚುಲಿ ಪ್ರಾಬ್ಲಮ್ ಏನು ಹೇಳಿ? ಈಗ ಆಕ್ಚುಲಿ ಪ್ರಾಬ್ಲಮ್ ಏನಿಲ್ಲ ಸರ್, ಏನ್ ಗೊತ್ತುಂಟಾ, ಇಲ್ಲಿ ಲೈಟ್ ವ್ಯವಸ್ಥೆನೂ ಸರಿ ಇಲ್ಲ. ಮತ್ತೆ ಸ್ಟ್ರೀಟ್ ಲೈಟ್ ಎಲ್ಲ ಹೋದ್ರೆ ತುಂಬಾ ಕಂಪ್ಲೇಂಟ್ ಕೊಟ್ಟು ಎಷ್ಟೋ ದಿನ ಆದ್ಮೇಲೆ ಬರ್ತಾರೆ, ಕೇರ್ಲೆಸ್ ಮಾಡ್ತಾರೆ. ಓಕೆ, ಎಸ್, ಜಿಲ್ಲಾಧಿಕಾರಿಗಳು ಮಾತಾಡ್ತಾರೆ. ಧನ್ಯವಾದಗಳು ತಮ್ಮ ಕರೆಗೆ. ಇದು ಕಾವೂರಿನಂಥ ಪ್ರದೇಶದಲ್ಲಿ ಸಮಗ್ರವಾಗಿರುವಂಥ ಒಂದು ಅಭಿವೃದ್ಧಿ ಆಗಿಲ್ಲ ಅಂತೇಳಿ, ಅಂದರೆ ನಿರ್ಜನವಾಗಿರುವಂಥ ಪ್ರದೇಶ, ಲೈಟ್ ಆಗಿಲ್ಲ, ನೀರಿನ ವ್ಯವಸ್ಥೆಯಲ್ಲಿ ಕೊರತೆ ಇದೆ ಅಂತ ಮತ್ತು ಸಾಕಷ್ಟು ಪ್ರಮಾಣದ ಅಭಿವೃದ್ಧಿ ಹೊಂದಿಲ್ಲ ಅಂತೇಳಿ. ಈಗ ನಾನು ಕೆಲವೊಂದು ಯಾವುದೋ ಒಂದು ಕಡತವನ್ನು ಪುಸ್ತಕವನ್ನು ಓದಿದಂಥ ಸಂದರ್ಭದಲ್ಲಿ ಕಾವೂರು ತುಂಬ ಅಭಿವೃದ್ಧಿ ಹೊಂದಬೇಕಂತ ಒಂದು ಪ್ರದೇಶ, ನಗರ ಪಾಲಿಕೆ ಒಳಗಿದ್ದು ಕೂಡ ಶ್ರೀನಿವಾಸ ಮಲ್ಯರ ಕಲ್ಪನೆಯಲ್ಲಿ ಕಾವೂರನ್ನೇ ಜಿಲ್ಲೆಯ ಒಂದು ಆಡಳಿತದ ಕೇಂದ್ರ ಸ್ಥಾನ ಮಾಡಬೇಕು ಎಂಬ ಒಂದು ಮಹತ್ವಾಕಾಂಕ್ಷೆ ಗುರಿ ಇಟ್ಕೊಂಡು ಅವಿಭಕ್ತ ಜಿಲ್ಲೆಯನ್ನು ಮಾಡಿಕೊಂಡು ಅಷ್ಟೊಂದು ಪ್ರದೇಶವನ್ನು ಅಕ್ವೈರ್ ಮಾಡಿದರು. ಅಲ್ಲಿ ಮೊದಲ ಬಾರಿಗೆ ಅಲ್ಲಿ ತುಂಬ 100 ಕ್ವಾರ್ಟರ್ಸ್ಗಳನ್ನು ಕಟ್ಟಿದರು. ಆಗ ಜಿಲ್ಲಾ ಕೇಂದ್ರ ಯಾಲಿರುವಂಥ ಹಂಪನಕಟ್ಟೆ ಸುತ್ತಮುತ್ತಲಿನಿಂದ ಸ್ಟೇಟ್ ಬ್ಯಾಂಕಿನಿಂದ ಹೊರಭಾಗಕ್ಕೆ ಹೋಗಬೇಕು ಅಂತೇಳಿ. ಆಗ ಕಾವೂರು ಸಮಗ್ರವಾಗಿ ಹೊಸ ಏರಿಯಾ, ಏರ್ಪೋರ್ಟ್ ಪಕ್ಕದಲ್ಲೇ ಇದೆ. ಏರ್ಪೋರ್ಟಿಗಿಂದ ಮತ್ತು ಟೌನಿಗೆ ಮಧ್ಯೆಯಲ್ಲುವಂಥ ಒಂದು ಕೊಂಡಿಯಾಗಿರುವಂಥ ಪ್ರದೇಶ. ಅವಿಭಕ್ತ ಜಿಲ್ಲೆಗೆ ಎಲ್ಲ ಕಡೆಯಿಂದಲೂ 4 ಕಡೆಯಿಂದಲೂ ಕೂಡ ಒಳ್ಳೆ ಕನೆಕ್ಷನ್ ಇರುವಂಥ ಪ್ರದೇಶ ಇದು. ಆಗ ನಗರದ ಕೇಂದ್ರ ಭಾಗದಿರುವಂಥ ಒತ್ತಡ ಕಮ್ಮಿ ಆಗುತ್ತೆ. ಈಗ ಕಾವೂರಿನಲ್ಲಿ ಸುಸಜ್ಜಿತವಾಗಿರುವಂಥ ಜಿಲ್ಲಾಡಳಿತದ ಕೇಂದ್ರ ಇರಬೇಕು ಅಂತ ಈಗೇನಾದ್ರೂ ಆ ಯೋಜನೆಗಳೇನಾದ್ರೂ ರಂಗಮಂದಿರ ಕೂಡ ಅಲ್ಲಿ ಇಲ್ಲ, ಕನಸನ್ನು ಶ್ರೀನಿವಾಸ ಮಲ್ಯ ಅವರು ಕಂಡಿದ್ರು. ಅದು ಆ ಕನಸಾಗಿಯೇ ಉಳಿತಲ್ಲ ಅಂತ. ಅದು ಒಂದು ಯಾಕೆ ಕಳೆದ 40-50 ವರ್ಷದಿಂದ ಯಾಕೆ ಇದು ಸಾಕಾರಗೊಂಡಿಲ್ಲ ಅಂತ ಹೇಳುವಂಥದ್ದು. ಕೇವಲ ಆ ಹಿನ್ನೆಲೆಯಲ್ಲಿ ನಗರವನ್ನು ಹೊರವಲಯಕ್ಕೆ ಅಭಿವೃದ್ಧಿ ಹೊಂದಬೇಕು. ನಾವು ಕೇವಲ ಹಂಪನಕಟ್ಟೆ ಸುತ್ತಮುತ್ತ ಇರುವಂಥ ಒಂದು ರಸ್ತೆಯನ್ನು ಕೇಂದ್ರೀಕೃತವಾಗಿರುವಂಥ ಒಂದು ಟೌನ್ ಆಗಿ ಮಂಗಳೂರು ಬ್ರ್ಯಾಂಡ್ ಆಗಬಾರ್ದು. ಯಾಕಂದರೆ ದೊಡ್ಡ ದೊಡ್ಡ ಕಾರುಗಳು ಬರ್ತಾ ಇದೆ, ಜನಸಂಖ್ಯೆ ಹೆಚ್ಚುತ್ತಾ ಇದೆ. ಕಾರುಗಳ ಸಂಖ್ಯೆ ಪ್ರತಿ ಒಂದು ಮನೆಯಲ್ಲಿ ಒಂದು ಕಾರ್ ಇದ್ದದ್ದು ಈಗ 4-5 ಕಾರ್ ಇದೆ. ಈಗ ನಗರದಿಂದ ಟ್ರಾಫಿಕ್ ಸಮಸ್ಯೆ ತುಂಬ ಹೆಚ್ಚಾಗ್ತಾ ಇದೆ. ಇದು ಹೊರವಲಯದಲ್ಲಿ ಅಭಿವೃದ್ಧಿ ಹೊಂದಬೇಕು, ಆಗ ನಗರ ಸಮಗ್ರವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ. ಈಗ ಪುತ್ತೂರಿನಿಂದ ರಾಧಾಕೃಷ್ಣ ಅವರು ನೇರ ಸಂಪರ್ಕದಲ್ಲಿ. ರಾಧಾಕೃಷ್ಣ ಅವರೇ ನಮಸ್ಕಾರ, ಮಾತಾಡಿ. ಜಿಲ್ಲಾಧಿಕಾರಿಗಳಿದ್ದಾರೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ರಾಧಾಕೃಷ್ಣ ಅಡಿಗ, ಪುತ್ತೂರು, ಅಡೂರು. ಹೇಳಿ ರಾಧಾಕೃಷ್ಣ ಅವರು. ಸರ್, ನಿಮಗೆ ಸಹಸ್ರ ವಂದನೆ ಅರ್ಪಿಸ್ತಾ ಇದ್ದೇನೆ ಸರ್. ನನಗೆ ನೀವು ಟಿವಿಯಲ್ಲಿ ಮಾತಾಡಿ ಸಿಕ್ಕಿದ್ರಲ್ವಾ, ನಾನು ಬೆಳಗಿನ ನಂತರ ಅದನ್ನೇ ವೆಯ್ಟ್ ಮಾಡ್ತಾ ಇದ್ದೇನೆ ನಾನು. ಎಸ್, ಏನಾದ್ರೂ ಪುತ್ತೂರಿನ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಗಳ ಜೊತೆ ಏನಾದ್ರೂ ಸಮಾಲೋಚನೆ ಇದ್ರೆ ದಯವಿಟ್ಟು ತಿಳಿಸಿ. ಸರ್, ಪುತ್ತೂರಿನಲ್ಲಿ ರಿಜಿಸ್ಟರ್ ಆಫೀಸ್ ಬಗ್ಗೆ ಒಂದು ನೀವು ಗಮನ ಹರಿಸಲೇಬೇಕು ಸರ್. ಮೊನ್ನೆ ಒಂದು ನಗರಸಭೆಯಲ್ಲಿ ಬಹುಶಃ ಜಿಲ್ಲಾಧಿಕಾರಿಗಳು ತಮ್ಮ ಮಾತನ್ನು ಕೇಳ್ತಾ ಇಲ್ಲ. ಎಸ್, ಜಿಲ್ಲಾಧಿಕಾರಿಗಳಿಗೆ ಅವ್ರ ಮಾತು ಕೇಳಬೇಕು. ಎಸ್ ಎಸ್ ಹೇಳಿ. ಪುತ್ತೂರಿನ ಅಭಿವೃದ್ಧಿಗೋಸ್ಕರ ಏನ್ ಹೇಳ್ತೀರಿ ಈಗ? ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಕಳೆದ ವಾರ ಬಂದವರು ನಗರಸಭೆಯಲ್ಲಿ ತುಂಬಾ ಕ್ಲೀನ್ ಮಾಡಿದ್ದಾರೆ ಸರ್. ಅಲ್ಲಿ ಆಡಳಿತ ವಿಷಯದಲ್ಲಿ ಚೆನ್ನಾಗಿ ಇದು ಮಾಡಿದ್ದಾರೆ. ಆಮೇಲೆ ಈಗ ರಿಜಿಸ್ಟರ್ ಆಫೀಸ್ ಇದೆ ಸರ್. ರಿಜಿಸ್ಟರ್ ಆಫೀಸ್ ನಲ್ಲಿ ಏನು ಮಾಡಬಾರ್ದಾಗುತ್ತಾ ಉಂಟು ಅದನ್ನ ಒಂದ್ಸತಿ ಅವರು ಆಡಳಿತಾತ್ಮಕ ದೃಷ್ಟಿಯಲ್ಲಿ ಚೆನ್ನಾಗಿ ಮಾಡ್ತಾರೆ. ಇತ್ತೀಚೆಗೆ ಬಂಟ್ವಾಳ ತಾಲೂಕು ಆಫೀಸಿಗೆ ಭೇಟಿ ನೀಡಿದರೆ, ಅದೇ ರೀತಿಯಲ್ಲಿ ಪುತ್ತೂರಿಗೂ ಕೂಡ ಭೇಟಿ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ. ಅಲ್ಲ, ಕಳೆದ ವಾರ ನಗರಸಭೆಗೆ ಭೇಟಿ ಕೊಟ್ಟಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ ಅವರು. ರಿಜಿಸ್ಟರ್ ಆಫೀಸಿಗೆ ಒಂದು ಸತಿ ಭೇಟಿ ಕೊಡಬೇಕು ಅಂತ ಈಗ ನಾವು ಕಾವೂರನ್ನು ಹೇಳ್ತಾ ಇದ್ದೀವಿ. ಕಾವೂರನ್ನು ಸಮಗ್ರವಾಗಿ ಅಭಿವೃದ್ಧಿ ಒಂದು ಅಂತ ನಿಟ್ಟಿನಲ್ಲಿ ನಗರದ ಎಲ್ಲಾ ಪ್ರದೇಶ ನಾವೀಗ ರಂಗಮಂದಿರವನ್ನು ಆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಆಗ ಅಲ್ಲಿ ಒಂದು ನಗರದ ಕೇಂದ್ರ ಬೆಳೀತಿರುವಂಥ ಒಂದು ಕೇಂದ್ರ ಆಗುತ್ತೆ ಅಂತ. ಜೊತೆಯಲ್ಲಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯನ್ನು
ಅವರೆಲ್ಲ ಪಡೀಲ್ ಕಡೆಗೆ ಅಂದ್ರೆ ಯು ಎಸ್ ಮಲ್ಯರು ಅವತ್ತೇ ಆ ಕನಸನ್ನ ಇಟ್ಕೊಂಡಿದ್ರು ಅಂತ. ಸೊ ಈಗಲಾದ್ರೂ ಕೂಡ ಅಂತ ಅದೇ ಕನಸುಗಳನ್ನು ಮತ್ತೆ ನನಸು ಇಲ್ಲ ಮಾಡಲಿ ನಾವು ಅದು ಖಂಡಿತವಾಗಿ ಕೂಡ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಆ ಒಂದು ದಿಕ್ಕಿನ ಚಿಂತನೆ ಆಗಬೇಕು. ಈಗ ಏನಾಗಿದೆ, ವರ್ಟಿಕಲ್ ಗ್ರೋತ್ ಆಗ್ತಾ ಇದೆ. ಕೇವಲ ಅಪಾರ್ಟ್ಮೆಂಟ್ಗಳು ಒಂದು ಮನೆ ಇದ್ದಂಥ ಕಡೆಯಲ್ಲಿ 100 ಫ್ಲ್ಯಾಟ್ಗಳು ಬರುವಂಥ ಇದೆ, ತುಂಬ ಒತ್ತಡ ಆಗ್ತಾ ಇದೆ. ಹೊರವಲಯ ಕೂಡ ಜೊತೆಯಾಗಿ ಅಭಿವೃದ್ಧಿ ಹೊಂದಿದರೆ ನಗರ ಸಮೃದ್ಧವಾಗಿರೋದು, ಸಮಗ್ರವಾಗಿ ಅಭಿವೃದ್ಧಿ ಅಂತ. ಈ ನಿಟ್ಟಿನಲ್ಲಿ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಕಾವೂರಿನಲ್ಲಿ ರಂಗಮಂದಿರ, ಪಡೀಲ್ನಲ್ಲಿ ಜಿಲ್ಲಾಡಳಿತ ಕಚೇರಿ, ಅದೇ ರೀತಿ ಪಂಪುವೆಲ್ನಲ್ಲಿ ಸರ್ವಿಸ್ ಬಸ್ ಸ್ಟ್ಯಾಂಡ್. ಆಗ ನಗರದ ಹಂಪನಕಟ್ಟೆ ಪ್ರದೇಶಕ್ಕಿರುವಂಥ ಒತ್ತಡ ಕಮ್ಮಿ ಆಗ್ತದೆ. ಈಗ ಶ್ರೀ ಅಡಿಗರು ಕೇಳಿದ್ರು, ಇದು ನಮ್ಮಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನಮ್ದು ಏನಾಗ್ತದೆ, ಆಡಳಿತ ವ್ಯವಸ್ಥೆಯಲ್ಲಿ ನಾವು ಶಾಸಕಾಂಗ, ನ್ಯಾಯಾಂಗ ಮತ್ತು ಇದರಲ್ಲಿ ಕಾರ್ಯಾಂಗ, ಈ 3 ಕೂಡ ಉತ್ತಮವಾಗಿ ಕೆಲಸ ನಿರ್ವಹಿಸ್ತಿರುವಂಥ ಒಂದು ದೇಶ ನಮ್ಮ ದೇಶ. ಇಲ್ಲಿ ಪ್ರಜಾಪ್ರಭುತ್ವ ತುಂಬ ಯಶಸ್ವಿಯಾಗಿರುವಂಥ ದೇಶ. ಇಲ್ಲಿ ಎಲ್ಲೋ ಒಂದು ಕಡೆ ಕೆಲವೊಮ್ಮೆ ಏರುಪೇರು ಆಗ್ತಾ ಇರ್ತದೆ ನಿರಂತರವಾಗಿ. ಅದರಲ್ಲಿ ನಾವು ಕಾರ್ಯಾಂಗವನ್ನು ಎಷ್ಟರ ಮಟ್ಟಿಗೆ ಜನರ ನಿರೀಕ್ಷೆಗೆ ಅನುಗುಣವಾಗಿ ನಾವು ನಿರ್ವಹಿಸ್ತೇವೋ ಆಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿ ಆಗುತ್ತೆ ಮತ್ತು ಅದರಲ್ಲಿ ಜನರ ವಿಶ್ವಾಸ ಬರುತ್ತೆ. ಈ ನಿಟ್ಟಿನಲ್ಲಿ ಪದೇ ಪದೇ ಇರುತ್ತೆ. ಸರ್ಕಾರ ಒಂದು ಯೋಜನೆ ಆಗ್ತದೆ, ಯೋಜನೆ ಕಾರ್ಯಗತಗೊಳ್ಳುವಾಗ ಲೋಪದೋಷ ಆಗುತ್ತೆ. ಇದರಲ್ಲಿ ಇಲ್ಲಿ ಅದು ಆಗಬಾರ್ದು ಅಂತ ನಿಟ್ಟಿನಲ್ಲಿ ಏನೇನು ಸರ್ಕಾರ ಯೋಜನೆ ಹಾಕಿಕೊಂಡು ಅದೆಲ್ಲ ಕಾರ್ಯಗತ ಆಗಬೇಕು ಎಂದು ನಮ್ಮದು ಗುರಿ. ಇದು ಜಿಲ್ಲಾಧಿಕಾರಿಯದ್ದು ಜಿಲ್ಲೆಯಲ್ಲಿ ಚುಕ್ಕಾಣಿ ಹಿಡ್ಕೊಂಡಿರುವಂಥ ಎಲ್ಲ ಇಲಾಖೆಗಳನ್ನು ನಾವು ಚುರುಕು ಮುಟ್ಟಿಸುವಂಥ ಕೆಲಸ. ಈಗ ಕಳೆದ ವಾರ ನಾನು ಕೆಲವೊಂದು ಕುಗ್ರಾಮಗಳಿಗೆ ಕಳೆದ ವರ್ಷ ನಾನು ಹೋಗಿದ್ದೆ. ಈಗ ಕಳೆದ ಕೆಲವೊಂದು ದಿನದ ನಾನು ಬೇರೆ ಬೇರೆ ಕಚೇರಿಗೆ ನಾನು ಭೇಟಿ ಕೊಡ್ತಾ ಇದ್ದೀನಿ. ಇವತ್ತು ನಾನು ಅದರ ಭಾಗವಾಗಿ ಇವತ್ತು ನಾನು RTO ಆಫೀಸಿಗೆ ಹೋಗಿದ್ದೆ ಪುತ್ತೂರಲ್ಲಿ. ಆ್ಯಂಡ್ ನಾವು ಯಾಕೆಂದರೆ RTO ಆಫೀಸ್ನಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ಅಥವಾ RC ಚೇಂಜ್ ಇರ್ಬೋದು ಅಥವಾ DL ಇರ್ಬೋದು, ಇನ್ನು ಬೇರೆ ಬೇರೆ ತುಂಬ ಜನರು ಬ್ರೋಕರ್ಗಳ ಹಾವಳಿ, ತುಂಬ ಕಂಪ್ಲೇಂಟ್ ಇರುವಂಥ ಒಂದು ಇಲಾಖೆ. ಎಸ್ ಸರ್. ಈಗ ಮಂಗಳೂರು ಬಂದರಿನಿಂದ ಹಸನ್ ಅವರು ನೇರ ಸಂಪರ್ಕದಲ್ಲಿ. ಹಸನ್ ಅವರೇ ಮಾತಾಡಿ, ನಮಸ್ಕಾರ. ಹಲೋ ಸರ್. ಮಾತಾಡಿ ತಮ್ಮ ಅಭಿಪ್ರಾಯ ತಿಳಿಸಿ. ಟಿವಿ ವಾಲ್ಯೂಮ್ ಮುಟ್ ಮಾಡಿ, ಮತ್ತೆ ದಯವಿಟ್ಟು ಸೌಂಡ್ ಕೊಡಿ ಅವ್ರ ಮಾತಿಗೆ. ಎಸ್ ಹಲೋ ಸರ್, ಮಾತಾಡಿ. ಗುಜ್ಜಿರಿ ಉಂಟಲ್ಲ, ಗುಜ್ಜಿರಿ ಹತ್ರ ಬಂದರ್, ಹೌದು, BB ಅಲಾಬಿ ರೋಡ್, ಅಲ್ಲಿ ಯಾವಾಗ ನೋಡಿದ್ರು ರೋಡ್ ಬ್ಲಾಕ್, 24 hours ರೋಡ್ ಬ್ಲಾಕ್ ಇರ್ತದೆ ಸರ್. ಲಾರಿ ಗಾಡಿ ಅದು ಇದೆಲ್ಲ ಕಟ್ ಮಾಡುದು ರೋಡ್ ನಲ್ಲಿ ಆಗಿ ಎಲ್ಲ ಅವರು ಕಟ್ ಮಾಡ್ತಾ ಇರ್ತಾರೆ ಸರ್. ನನ್ಗೆ ಗೊತ್ತಿಲ್ಲ ಇದು BB ಅಲಾಬಿ ರಸ್ತೆಯಲ್ಲಿ ಎಲ್ಲಿ ಯಾವ ಕಟ್ಟಡವನ್ನು ತೆಗೆದು ನಾವು ರಸ್ತೆಯನ್ನು ಅಗಲ ಮಾಡೋದು ಗೊತ್ತಿಲ್ಲ. ಇಲ್ಲ ಏನಾಯ್ತು ಅಂತ ಹೇಳಿದ್ರೆ, ಥ್ಯಾಂಕ್ ಯು. ಯಾಕೆಂದ್ರೆ ಜನಗಳಿಗೆ ನಡೀಲಿಕ್ಕೆ ಆಗೋದಿಲ್ಲ ಸರ್. ತುಂಬಾ ಒಳ್ಳೆ ಪ್ರಶ್ನೆ. ಲಾರಿ ಈ ಗಾಡಿಗಳುಂಟಲ್ಲ, ಹಳೆ ಗಾಡಿಗಳೆಲ್ಲ ಅಲ್ಲಿ ರೋಡ್ ನಲ್ಲಿ ಹಾಕಿ ಕಡಿತಾರೆ ಸರ್. ನೀವು ಬೆಳಿಗ್ಗೆ ಬಂದ್ರೆ ನೋಡಿ. ಅಲ್ಲ ಹಸನ್, ನಾನು ನೋಡಿದೆ, ನನಗೆ ವಿಚಾರ ಗೊತ್ತು. ಯಾಕಂದ್ರೆ ಕಾರ್ಪೊರೇಷನ್ ನಗರ ಪಾಲಿಕೆ ಆಯುಕ್ತರಾಗಿ ಆಗಿ ನನ್ನ ಜಿಲ್ಲಾಧಿಕಾರಿಯಾಗಿ ನಾವು ನಗರದ ಮತ್ತು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು ಚಿಂತನೆ ಮಾಡುವಾಗ BB ಅಲಾಬಿ ರೋಡ್ ಕೂಡ ನನ್ನ ಚಿಂತನೆಯಲ್ಲಿ ಬಂತು. ಈಗ ಏನಾಗ್ತದೆ ಅಂತ ಹೇಳಿ, ನಗರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ, ಸರ್ಕಾರ ವಿವಿಧ ಕಾನೂನುಗಳನ್ನು ಜಾರಿಗೆ ತರ್ತದೆ. ಜಾರಿಗೆ ತರುವಂಥ ಸಂದರ್ಭದಲ್ಲಿ ನಮ್ಮದು ಹಳೆಯ ಕರ್ನಾಟಕ ರಾಜ್ಯದಲ್ಲಿರುವಂಥ ಹಲವಾರು ಕಾನೂನುಗಳು ದಕ್ಷಿಣ ಜಿಲ್ಲೆಯಲ್ಲಿ ಲಾಗೂ ಆಗುವುದಿಲ್ಲ. ಯಾಕೆಂದರೆ ನಾವು ಇದು ಹಳೆಯ ಮೆಡ್ರಾಸ್ ಪ್ರೆಸಿಡೆನ್ಸಿ ಅಂತ ಹೇಳುವಂಥದ್ದು. ಕರೆಕ್ಟ್. ಈಗ ಲೇಔಟ್ ಮಾಡಬೇಕು, ಲೇಔಟ್ ಮಾಡುವಾಗ ಇಲ್ಲಿ ಬಾಕಿ ಮೈಸೂರು ನಗರದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಯಶಸ್ವಿ ಆಗ್ತಿರುವಂತಹ ಲೇಔಟ್ ಕಾನ್ಸೆಪ್ಟ್ ಮಂಗಳೂರಿನಲ್ಲಿ ಯಶಸ್ವಿ ಆಗ್ತಾ ಇಲ್ಲ. ಅಂದ್ರೆ ಇಲ್ಲಿ ಹಳೆ ಪೇಟೆ ತೆಗೆದುಕೊಂಡಾಗ ಅಲ್ಲಿ ಬಹಳ ಇಕ್ಕಟ್ಟಾದ ಅಲ್ಲಿ ಆಗ್ತಾ ಇತ್ತು. ಯಾಕೆಂದ್ರೆ ನಾವು ಲಾರಿ, ಈಗ ಹೇಳಿದ್ರಲ್ಲ ಸೆನವರು ಹೇಳಿದ್ದು ಲಾರಿ ಇದೆ ಅಂತ, ಲಾರಿ ಬರ್ತಾನೆ ಇರಲಿಲ್ಲ. ನಾವು ತುಂಬ ಸುಸಜ್ಜಿತವಾಗಿರುವಂಥ APMC ಸುಮಾರು 100-150 ಎಕರೆ ಪ್ರದೇಶದಲ್ಲಿ ಬೈಕಂಪಾಡಿಯಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ. ಆದರೆ ಇಲ್ಲಿ ಬೇರೆ ಬೇರೆ ಒತ್ತಡಗಳಿಂದ ಅಥವಾ ವೆಸ್ಟೆಡ್ ಇಂಟ್ರೆಸ್ಟ್ನ ಲಾಬಿಯಿಂದಾಗಿ ನಮ್ಮ ಬೈಕಂಪಾಡಿಯಲ್ಲಿರುವಂಥ APMC ಯಾರ್ಡ್ ಇವತ್ತು ಒಣಗಿ ಸೊರಗ್ತಾ ಇದೆ. ಅಲ್ಲಿ ಯಾವ ಚಟುವಟಿಕೆ ಕೂಡ ನಡೀತಾ ಇಲ್ಲ. ಅದು ಆಗಬಾರ್ದಿತ್ತು. ಇಲ್ಲಿ ನಮ್ಮ ಬಂದರಿನಲ್ಲಿರುವಂಥ ಎಲ್ಲ ಕೃಷಿ ಉತ್ಪನ್ನಗಳು ಮತ್ತು ಅದರ ಇಡೀ ಒಂದು ವೇಳೆ ಬೈಕಂಪಾಡಿಗೆ ಸ್ಥಳಾಂತರಗೊಂಡ್ರೆ ನಮ್ಮ ಬಂದರಿನಲ್ಲಿ ಹಳೆ ಬಂದರೆ ಸಾಕಷ್ಟು ಸ್ಥಳಾವಕಾಶ ಸಿಗ್ತದೆ, ತುಂಬ ಸ್ಥಳಾವಕಾಶ. ಅದು ಆಗಬೇಕು, ಅದು ಕಾರ್ಯಗತ ಆಗಬೇಕು. ನಮ್ಮಲ್ಲಿರುವಂಥ ಅದರ ಬಗ್ಗೆ ಎಲ್ಲರೂ ಕೂಡ, ಯಾಕೆಂದರೆ ಒಂದು ಕಡೆಯಲ್ಲಿ ಪಬ್ಲಿಕ್ ಒಪಿನಿಯನ್, ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಜೊತೆಯಾಗಿ ಚಿಂತನೆ ಮಾಡಿ ಇದನ್ನು ಕಾರ್ಯಗತಗೊಳಿಸಿದರೆ ಬಂದರಿನಲ್ಲಿರುವಂಥದ್ದು ಅದೇ ರೀತಿ ಇರುವಂಥ. ಯಾಕಂದರೆ ನಗರ ಪ್ರದೇಶದಲ್ಲಿ ಲಾರಿಗೆ ಇರುವಂಥ ಒಂದು ವ್ಯವಸ್ಥೆ ಅಲ್ಲ. ಲಾರಿ ಬರಬಾರ್ದು, ಯಾವುದೇ ನಗರ ಪ್ರದೇಶ, ಜನನಿಬಿಡ ಪ್ರದೇಶದಲ್ಲಿ ಲಾರಿ ಬರಬಾರ್ದು. ಇಲ್ಲಿ ಓನ್ಲಿ ಪ್ಯಾಸೆಂಜರ್ ವೆಹಿಕಲ್ಸ್ ಮಾತ್ರ ಬರಬೇಕು, ಬಸ್ಸು ಅಥವಾ ಕಾರು ಅಥವಾ ಇನ್ನೊಂದು ಆ ರೀತಿ ಜೀಪು ಆಟೋ ಈ ರೀತಿ. ಇಲ್ಲಿ ಈ ನಗರದಲ್ಲಿ ಏನಾಗ್ತಾ ಇದೆ, ಒಂದು ಕಡೆ ನಾವು ಬಂದರಿನಲ್ಲಿ ಎಲ್ಲ ರೀತಿಯಲ್ಲಿರುವಂಥ
ಏನು ಗ್ರೋಸರಿ ಜೀನ್ಸ್ ಅಂತೇಳುವಂಥ ನಾವು ಈ ಒಂದು ಕಡೆಯಲ್ಲಿ ವ್ಯಾಪಾರ ಆಗ್ತಾಯಿದೆ, ಇನ್ನೊಂದು ಕಡೆಯಲ್ಲಿ ಅಡಿಕೆ ಅಥವಾ ಈ ಹಲವಾರು ರೀತಿಯಲ್ಲಿರುವಂಥ ಕೃಷಿ ಉತ್ಪನ್ನಗಳದ್ದು ಮಾರ್ಕೆಟ್ ಆಗಿದೆ. ಇನ್ನೊಂದು ಕಡೆಯಲ್ಲಿ ಸೆಂಟ್ರಲ್ ಮಾರ್ಕೆಟ್ನಲ್ಲಿ ನಾವು ತರಕಾರಿ ಮತ್ತು ಫ್ರೂಟ್ಸ್ ಹೋಲ್ಸೇಲ್ ವ್ಯಾಪಾರ ಮಾಡ್ತೇವೆ, ರಿಟೇಲ್ ಮಾಡ್ತೇವೆ. ಸ್ಪಷ್ಟವಾದಂಥ ಗೊತ್ತು ಗುರಿ ಇಲ್ಲದಂತ ನಗರ ಇದು ಆಗಬಾರ್ದು. ಎಸ್ ಸರ್, ಇನ್ನೂ ಒಂದಷ್ಟು ಮುಂದುವರೆದು ನಾನು ಮಾತಾಡಬೇಕಾಗಿದೆ ಮತ್ತು ಒಂದಷ್ಟು ಜನ ಫೋನ್ ಕೂಡ ಮಾತಾಡ್ತಾ ಇದ್ದಾರೆ. ಸಣ್ಣ ವಿರಾಮ ತೆಗೆದುಕೊಳ್ತಾನೆ, ಬ್ರೇಕ್ ನಂತರ ಮತ್ತೆ ಜಿಲ್ಲಾಧಿಕಾರಿ ಅವರ ಜೊತೆಗೆ ಜನಸ್ಪಂದನ ಮುಂದುವರ್ತದೆ.